ಅಸೈಗೋಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರದ ಬ್ರಹ್ಮಕಲಶೋತ್ಸವ ಮೇ 11ರಿಂದ 13ರವರೆಗೆ ನಡೆಯಲಿದೆ ಎಂದು ಗೌರವಾಧ್ಯಕ್ಷ ಪ್ರಶಾಂತ್ ಕಾಜಿವಾ ಮಿತ್ವಕೋಡಿ ತಿಳಿಸಿದರು. ಅವರು ಶ್ರೀ ಕ್ಷೇತ್ರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸ ಭಕ್ತರ ಸಹಕಾರದಿಂದ ಪೂರ್ಣಗೊಂಡಿದ್ದು, ಬ್ರಹ್ಮಕಲಶೋತ್ಸವದಲ್ಲಿ 10,000 ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಅಯ್ಯಪ್ಪ ಮಂದಿರದ ಉದ್ಘಾಟನೆ ಮಾತಾ ಕೊಂಬು ವಾದ್ಯ ಬಗ್ಗ ಟ್ಯಾಬ್ಲೋ ಚೆಂಡೆ ಜಾನಪದ ನೃತ್ಯ ನೆತ್ತರಿ ಒಟ್ಟಿಗೆ ಬಾರಿ ವಿಜೃಂಭಣೆ ಬರ್ಪಣಿಸಿನ ಪ್ರಾಮಾಣಿಕ ಪ್ರಯತ್ನ ಮಾಡಿದ ಒಟ್ಟಿಗೆ 23ನೇ ತಾರೀಕು ಹಿಡಿದು 10 ತಾರೀಕು ಮಟ್ಟದ ಭಜನಾ ಸಂಕೀರ್ತನ ಒಂದು ಕಾರ್ಯಕ್ರಮ ಅಂತ ಭಾರಿ ವಿಜೃಂಭಣೆ ನಡೆದುಂಟು. ಆಯ್ತಾ 10ನೇ ತಾರೀಕಿದ ಭಜನಾ ಕಾರ್ಯಕ್ರಮ ಒಂಜಿ ಮಾತ ಊರ್ದಕ್ಕಲು ಕೂಡುದು ಒಂಜಿ 200 ಜನ ಕೂಡುದು ಒಂಜಿ ಭಜನೆ ಮಲ್ಪನ ಕಾರ್ಯಕ್ರಮ ಜೀವಂದ ಮತ್ತೊಟ್ಟಿಗೆ ನಡಪನ ಈ ಬ್ರಹ್ಮಕಲಶ 11ನೇ ತಾರೀಕು ಹಿಡಿದು 13ನೇ ತಾರೀಕು ಮಟ್ಟ ಒವೇ ಒಂಜಿ ವಿಘ್ನ ಇದ್ದಂದೆ ನಡಪೋಡು ಪಂಡ ಆಶೆ. ಬ್ರಹ್ಮಕಲಶೋತ್ಸವ ಸಮಿತಿಯ ಸಂಚಾಲಕ ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಮಾತನಾಡಿ, ಮೇ 11ರಂದು ಸಂಜೆ ದೇರಳಕಟ್ಟೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ವೈಭವದ ಹಸಿರು ಹೊರೆಕಾಣಿಕೆ ಮೆರವಣಿಗೆ ನಡೆಯಲಿದೆ. ಸಂಜೆ 7 ಗಂಟೆಗೆ ನಡೆಯಲಿರುವ ಧಾರ್ಮಿಕ ಸಭಾ ಕಾರ್ಯಕ್ರಮ ಚಂದ್ರಹಾಸ ಅಡ್ಯಂತಾಯ ಕುತ್ತಾರ್ಗುತ್ತು ಉದ್ಘಾಟಿಸಲಿದ್ದಾರೆ. ಬಾಬುಶ್ರೀ ಶಾಸ್ತಕಿನ್ಯ ಅಧ್ಯಕ್ಷತೆ ವಹಿಸಲಿದ್ದು, ಮಾಜಿ ಸಚಿವ ಬಿ ರಮನಾಥ್ ರೈ, ತೇವುನಾಡುಗುತ್ತು ರಾಮ್ ಮೋಹನ್ ಆಳ್ವ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಮೇ 12ರಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ 38 ಗುರುಸ್ವಾಮಿಗಳಿಗೆ ಗೌರವಾರ್ಪಣೆ ನಡೆಯಲಿದೆ ಎಂದು ತಿಳಿಸಿದರು. ಮೇ 13ರಂದು ಬೆಳಿಗ್ಗೆ ಶ್ರೀ ಅಯ್ಯಪ್ಪ ದೇವರ ನೂತನ ಬಿಂಬ ಪ್ರತಿಷ್ಠೆ, 108 ಕಲಶಾಭಿಷೇಕ, ಸಹಸ್ರನಾಮ ಹೋಮ, ಮಹಾಪೂಜೆ ನಡೆಯಲಿದೆ. ಸಂಜೆ ನಡೆಯುವ ಧಾರ್ಮಿಕ ಸಭಾ ಕಾರ್ಯಕ್ರಮ ವಿವೇಕ್ ಶೆಟ್ಟಿ ಬೋಳ್ಯಗುತ್ತು ಉದ್ಘಾಟಿಸಲಿರುವರು. ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದಾರೆ. ಸಚಿವ ಯುಟಿ ಖಾದರ್, ಪದ್ಮನಾಭ ಕೋಟ್ಯಾನ್, ಕೋಟ ಶ್ರೀನಿವಾಸ್ ಪೂಜಾರಿ, ಕುಂಬ್ಳೆ ಸುಂದರ್ರಾವ್, ನಿತ್ಯಾನಂದ ಮುಂಡೋಡಿ, ವಸಂತ ಬಂಗೇರ್, ಅಜಿತ್ ಕುಮಾರ್ ರೈ ಮಾಲಾಡಿ, ಉದಯ ಪೂಜಾರಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು. ದಿನಾಂಕ 11/5/2019ರಿಂದ 13/5/2019ರವರೆಗೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವರ ಬ್ರಹ್ಮಕಲಶೋತ್ಸವ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬಹಳ ವಿಜೃಂಭಣೆಗೆ ಆಚರಿಸಲು ನಿರ್ಧರಿಸಿದ್ದೇವೆ. ದಿನಾಂಕ 11/5/2019ರಂದು ವೈಭವದ ಹಸಿರು ಹೊರೆಕಾಣಿಕೆಯು ಕಾರ್ಯಕ್ರಮ ನಡೆಸಲು 10ನೇ ತಾರೀಕಿಗೆ ಹೊರೆಕಾಣಿಕೆಯ ಮುಹೂರ್ತ ಕಾರ್ಯಕ್ರಮದ ಚಾಲನೆ ಕೊಟ್ಟು 13ನೇ ತಾರೀಕಿನ ದೇವರ ಪ್ರತಿಷ್ಠೆದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಸೀತಾರಾಮ್ ಶೆಟ್ಟಿ ದಡಸ್, ಗೌರವಾಧ್ಯಕ್ಷ ಸುರೇಶ್ ಚೌಟ ಕಕ್ಕೆಮಜಲು, ಆರ್ಥಿಕ ಸಮಿತಿ ಸಂಚಾಲಕ ಮಂಜುನಾಥ ಆಳ್ವ, ಕಾರ್ಯಾಧ್ಯಕ್ಷ ವಿಶ್ವನಾಥ್ ನಾಯ್ಕ್, ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಪಟ್ಟೋರಿ, ಸಂಚಾಲಕ ಆನಂದ ಕೆ ಅಸೈಗೋಳಿ, ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕ ತ್ಯಾಗಂ ಹರೇಕಳ ಉಪಸ್ಥಿತರಿದ್ದರು.